ಕಾಪು ತಾಲೂಕು ಬೆಳಪು ಗ್ರಾಮದ ನಿವಾಸಿ ರಮೇಶ್ ಪೂಜಾರಿ ಅವರ ಮನೆಗೆ ಆಗಸ್ಟ್ 28ರಂದು ರಾತ್ರಿ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಮನೆಯ ಚಾವಡಿಯ ಗೋಡೆ ಕುಸಿದು ಅವರ ಪತ್ನಿ ಶೋಭಾ ಪೂಜಾರಿಯವರು ಮಲಗಿದ್ದ ಮಂಚಕ್ಕೆ ಬಿದ್ದುದರಿಂದ ಬೆನ್ನಿನ ಮೂಳೆ ಮುರಿತ ಹಾಗೂ ಶ್ವಾಸಕೋಶದ ತೊಂದರೆಗೆ ಒಳಗಾಗಿ ಮಣಿಪಾಲದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ 20 ಲಕ್ಷ ರೂಪಾಯಿ ಹಣದ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ಕಡು ಬಡವರಾದ ರಮೇಶ್ ಪೂಜಾರಿ ಹಾಗೂ ಶೋಭಾ ಪೂಜಾರಿ ದಂಪತಿಗಳು ಕೂಲಿ ಕೆಲಸವನ್ನ ಮಾಡಿ ತಮ್ಮಿಬ್ಬರ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಿಕೊಂಡು ಅಚ್ಚುಕಟ್ಟಿನ ಜೀವನವನ್ನ ಸಾಗಿಸಿಕೊಂಡು ಬರ್ತಿದ್ರು. ಬಂದ ಕೂಲಿ ಕೆಲಸದ ಸಂಪಾದನೆಯಿಂದ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದ ಕುಟುಂಬಕ್ಕೆ ಬರ ಸಿಡಿಲಿನಂತೆ ಆಪತ್ತು ಎದುರಾಗಿ ಮನೆಗೆ ಆಧಾರವಾಗಿದ್ದ ಶೋಭಾ ಪೂಜಾರಿಯವರ ಮೂಳೆ ಮುರಿತ ಹಾಗೂ ಶ್ವಾಸಕೋಶದ ಚಿಕಿತ್ಸಾ ವೆಚ್ಚಕ್ಕಾಗಿ ಕೈಚಾಚುವಂತಹ ಪರಿಸ್ಥಿತಿ ಒಂದೆಡೆಯಾದರೆ, ಇತ್ತ ಮಳೆಯಿಂದಾಗಿ ಮನೆಯನ್ನ ಕಳೆದುಕೊಂಡ ಚಿಂತೆಯಿಂದಾಗಿ ಕಂಗಾಲಾಗಿದ್ದಾರೆ. ನೊಂದ ಕುಟುಂಬಕ್ಕೆ ಸಹೃದಯ ಸರ್ವ ಬಾಂಧವರು ತಮ್ಮಲಾದ ಸಹಾಯವನ್ನ ಮಾಡುವ ಮೂಲಕ ಚಿಕಿತ್ಸೆಗೆ ತಗಲುವ ವೆಚ್ಚವನ್ನ ಭರಿಸಲು ಹಾಗೂ ಚಿಕ್ಕ ಸೂರು ಕಟ್ಟಿಕೊಳ್ಳಲು ಸಹಕರಿಸಬೇಕಾಗಿದೆ. ಉದಾರ ಮನಸ್ಸಿನ ದಾನಿಗಳು ಶೋಭಾ ಪೂಜಾರಿಯವರ ಮಗಳ ಈ ಕೆಳಕಂಡ ಕೆನರಾ ಬ್ಯಾಂಕ್ ಖಾತೆಗೆ ಅಥವಾ ಸ್ಕ್ಯಾನ್ ಮಾಡುವ ಮೂಲಕ ಹಣವನ್ನ ಜಮಾ ಮಾಡಬಹುದಾಗಿದೆ. ಕೆನರಾ ಬ್ಯಾಂಕ್ ಕಾಪು, ಖಾತೆ ಸಂಖ್ಯೆ 118633379984, ಐಎಫ್ಎಸ್ಸಿ ಕೋಡ್ CNRP 0010125. ನನ್ನ ಪದ ರಮೇಶ್ ಪೂಜಾರಿ. ನಾನು ಕೂಲಿ ಕೆಲಸ ಮಾಡ್ತದೆ. ಎನ್ನ ಬುಡಿದಿನ ರಡ್ಡು ಜೋಕಲ್ನ ತೋಗುತ್ತೆ ಅಂಚಾದು ಮರ ಮಿಂಜಿ ಬರ್ಸ ಬರ್ತದೆ, ಗಾಳಿ ಬರ್ತದೆ, ಗೋಡೆ ಪೂರ ಮುಗರ್ದು ಎನ್ನ ಬುಡಿದಿನ ಮಿತ್ತು ಬೂರ್ದು ಪೂರ ಡ್ಯಾಮೇಜ್ ಆತನು. ಮತ್ತು ಆಸತ್ತ ಖರ್ಚು 21 ಲಕ್ಷ ಬಂತೀರು. ಆಯ್ತು ಏನ ಕೂಲಿಗಾರ ಮೇಲೆ ಮಲ್ಪನ ಜೋಕುಲ್ನ ತೋಪಿನ ಆತ ಎನ್ನ ತೋಪಿನ ಆತ ಎನ್ನ ಕೈ ಒಂಜಿ ಬಲತ ಪೋತಿನ ಕೊಂಡು ಇಂಕಿತ್ತೆ ಓ ಚಾನ್ಸ್ ಮಲ್ಪರಲ್ಲ ಹೆಚ್ಚು ದಾನಿನಗಳು ಏತು 1 ರೂಪಾಯಿ ಅಂಡಲ 10 ರೂಪಾಯಿ ಅಂಡಲ ಸಹಾಯ ಮಾಡ್ತದೆ. ಎಂಕೊಂಜಿ ಇಲ್ಲಲ್ಲ ಏನ ಬುಡದಿನ ಜೀವ ಬದುಕಲ್ಲಂದು ಆಸ್ಪತ್ರೆನು ಎಂಕ ಹೆಚ್ಚ ಪಾತ್ರ ಒಂದು ದಾದ ಮಾಡಿ ಆಯ್ನಾತ್ ಬೇಗ ಸಹಾಯ ಮಾಡ್ಬಿಡಂದು ಕೇಳು. ನೆಟನೆ ನಿರಾಕರ ತಗೊಳ್ಳು ಮುಲ್ಪ ಶೋಭಕ್ಕ ಮಾತೆರೆಗ್ಲ ಹೆಲ್ಪ್ ಮಲ್ದಿನಾರು ಮಾತೆರೆಗ್ಲ ಒಯ್ಕಲ್ ಎತ್ತಂಡಲ್ಲ ಅವ್ರು ಬರೋಂದಿತ್ತೇರು. ಎಂಕಲ್ಲ ಜೋಕಲೆಗೆ ಹುಷಾರಿಜ್ಜಿಡ್ಲ ಅತ್ತಡೆ ಎಂಕಲ್ಲ ಪಪ್ಪ ಅಮ್ಮಗೆ ಹುಷಾರಿಜ್ಜಿಡ್ಲ ಎಂಕಲ್ ಒಂದು ಫೋನ್ ಮಲ್ತಂಡ ಪೆತ್ತ ಕಟ್ರೆ ಇತ್ತಂಡಲ್ಲ ಒಯ್ಕಲ ಆರು ಬತ್ತದು ಹೆಲ್ಪ್ ಅಂತೀನಿ ಎಂಕಲ್ಲೇ ಮಾತು ನೆಟ್ಟೆ ಮಾತೆರ್ನ ಇಲ್ಲಾಗ್ಲ ಹೆಲ್ಪ್ ಮಲ್ದಿನ ಆರೆ ಅಂಡ ಇತ್ತೆ ಅರ್ನನೆ ಸ್ಥಿತಿ ಮಸ್ತ್ ಬಂಗಡುಲ್ಲೇರು ಇಲ್ಲರ ಜರಿದು ಬೂರ್ದುಂಡು ಮಾತಲ ಬೊಕ್ಕ ಅರೆಗಿತ್ತೆ ಹಾಸ್ಪಿಟಲ್ಲ ಮಸ್ತ್ ಮಲ್ಲ ಪೆಟ್ಟ ಪಂಡ ಪಿದಾಡಿಂಚ ಆತು ಗೊತ್ತಾತುಜಿ ಮಗಲೆ ಕೊನೋನಾಗ ಹಾಸ್ಪಿಟಲ್ಗೆ ಅಂಡ ಉಲೈಡ್ ಬ್ಲ್ಯಾಡರ್ಗೆ ಬೊಕ್ಕ ಸೊಂಟದಲ್ಪದ ರಡ್ಡೆ ಎಳುಕು ಪೂರ ಪೆಟ್ಟ ಆತುಂಡು ಬೊಕ್ಕ ತಿಗಲೆದಲ್ಪದ ಎದೆಗೂಡು ಪನ್ಪೇರು ಅಂಚ ಡಾಕ್ಟ್ನಗಳು ಪಂತೀನಿ ಇಂಕಲಿಗೆ ಅಲ್ಪ ಎದೆಗೂಡುಗು ಪೆಟ್ಟಾದ ಲಂಗ್ಸ್ಗೆ ಒಂತೆ ಪ್ರಾಬ್ಲಮ್ ಬೋರ್ದು ತೋಜೋಡು ಅಂಚಾರಿಗೆ ಶ್ವಾಸ ದೆಪ್ಪುನಲ್ಲ ಅಂತ ಪ್ರಾಬ್ಲಮ್ ಅಂಚಾರನ ಕ್ರಿಟಿಕಲ್ ಕಂಡೀಷನ್ ಇತ್ತಿನೆಟ್ಟು ಮರಣಿಂಚಿ ಕಾಂಡೇಡ್ ಬಯ್ಯ ಮುಟ್ಟಾರು ಒಂಜಿ ದಿನ ICUಡೆ ಇತ್ತದು ಬೊಕ್ಕಾರೇನು ಒಟ್ಟಿಗೆ ಶಿಫ್ಟ್ ಮಲ್ತಿತ್ತೇರು ಆನಿಲಂಚನೆ ಕಾಂಡೇಡ್ದು ಬಯ್ಯ ಮುಟ್ಟಲ ಆರು ಓಟಿಡೆ ಇತ್ತೇರು ಇಡು ಬೊಕ್ಕ ಅವು ಕತ್ತಲೆ 7 ಗಂಟೆ ಅನಗನದಾನೆ ಓಟಿಡ್ದು ಪಿದೆ ಕಂತೀನಿ ಆಪ್ರೇಷನ್ ಥಿಯೇಟರ್ ಹಿಡ್ದು ಪಿದೆ ಕಂದೀನಿ ಬೊಕ್ಕ ಮೊಗಲಿನ ಆರು ಬಂಗಡು ಅವಳು ಮೂಲು ಸಾಲ ಮಲ್ತದೆ ಕಲ್ಪಾದೀನಿ ಪಣ ಎಂಕುಲು ತೂತಿನ ಒಂದು ಮಾತ ಅಗಳ ಮಗಳ ಸಾಲ ಮಲ್ತದೆ ಕೇಂದ್ರ ಪಸದೆ ಆರು ಒಂದು ಮಲ್ದಿನಿ. ರವಿರಾಜ್, V4 ನ್ಯೂಸ್, ಪಡುಬಿದ್ರೆ. ನಿಮ್ಮ ಮನೆ ಅಥವಾ ಕಟ್ಟಡದ ವಿದ್ಯುತ್ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಸೋಲಾರ್ ಆನ್ ಗ್ರಿಡ್ ಮತ್ತು ಹೈಬ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಳವಡಿಸಿದಾಗ ನಿಮಗೆ ಬೇಕಾದ ವಿದ್ಯುತ್ ಅನ್ನು ನೀವೇ ಉತ್ಪಾದಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪೂರ್ತಿ ಉಳಿತಾಯ ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ 78,000 ಸಹಾಯಧನವನ್ನು ಕೂಡ ಪಡೆಯಬಹುದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ಹಿಟ್ ಪಂಪ್, ಗ್ಯಾಸ್ ಗೀಸರ್ ಅಳವಡಿಸಿ ದಿನದ 24 ಗಂಟೆ ಬಿಸಿ ನೀರು ಪಡೆಯಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ ಕರಾವಳಿ ಕರ್ನಾಟಕದ ಮುಂಚೂಣಿ ಸಂಸ್ಥೆಯಾಗಿದೆ. ವಿನಾಯಕ ಮಾರ್ಕೆಟಿಂಗ್
ತಕ್ಷಿಲ ಬಿಲ್ಡಿಂಗ್, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರಸ್ತೆ, ಮಂಗಳೂರು.